ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ. ಜಗಮಗಿಸೋ ಲೈಟಿಂಗ್ಸ್, ಮಧುವಣ ಗೀತೆಯಂತೆ ಸಿಂಗಾರಗೊಂಡಿರುವ ಸನ್ನಿಧಿ, ರಥದಲ್ಲಿ ರಾಜನಂತೆ ಕಂಗೊಳಿಸುತ್ತಿರುವ ಚಿನ್ನದ ಉತ್ಸವ ಮೂರ್ತಿ, ಕಣ್ಮನ ತಣಿಸೋ ಲಕ್ಷ ದೀಪಗಳ ಸಾಲು, ಕಿವಿಗೆ ಇಂಪು ನೀಡೋ ನಾದ ಸ್ವರ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಡಿನ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ. ಒಟ್ಟು 5 ದಿನಗಳ ಕಾಲ ನಡೆದ ದೀಪೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತ್ತು. ಇನ್ನು ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ ಅಂದ್ರೆ ಸಂಕಷ್ಟಗಳ ನಿವಾರಿಸೋ ಸತ್ಯಕ್ಕೆ ಹೆಸರಾಗಿರೋ ಪುಣ್ಯಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿರೋ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಕಳೆದ 5 ದಿನಗಳಿಂದ ನಡೆದ ಲಕ್ಷ ದೀಪೋತ್ಸವ ಸಂಪನ್ನಗೊಂಡಿದೆ. ಸೋಮವಾರ ಕೊನೆ ದಿನವಾಗಿದ್ದರಿಂದ ಶ್ರೀ ಮಂಜುನಾಥ ಸ್ವಾಮಿಗೆ ಗೌರಿ ಮಾರುಕಟ್ಟೆಗೆ ಉತ್ಸವ ನಡೆಯಿತು. ಹೂಗಳಿಂದ ಸಿಂಗರಿಸಿದ್ದ ಬೆಳ್ಳಿ ರಥ ದಿವ್ಯ ಸನ್ನಿಧಿಯ ಮುಂಭಾಗದಿಂದ ಹೊರಟು ಗೌರಿ ಮಾರುಕಟ್ಟೆಗೆ ಸಾಗಿತು. ಅದ್ದೂರಿ ಉತ್ಸವಕ್ಕೆ ನಾದಸ್ವರಗಳು, ವಾಲಕ, ಡೊಳ್ಳು ಕುಣಿತ, ಶಂಖದಾಸರು ಮತ್ತು ಕಹಳೆ, ವೀರಗಾಸೆ ಸಾಥ್ ನೀಡಿದ್ದು, ಗೌರಿ ಮಾರುಕಟ್ಟೆಗೆ ತಲುಪಿದ ಶ್ರೀ ಸ್ವಾಮಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇಡೀ ಧರ್ಮಸ್ಥಳದಲ್ಲಿ ನೆರೆದಿದ್ದ ಲಕ್ಷಾಂತರ ಭಕ್ತರು ದೇವರ ಕಣ್ತುಂಬಿಕೊಳ್ಳೋದರ ಜೊತೆಗೆ ಭಕ್ತಿ ಭಾವದಲ್ಲಿ ಮಿಂದೆದ್ರು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಅವರ ಕುಟುಂಬಸ್ಥರ ಮಾರ್ಗದರ್ಶನದಲ್ಲಿ ನಡೆದ ಅಂತಿಮ ದಿನದ ಪೂಜೆ ವಿಶೇಷವಾಗಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಆರಂಭವಾದ ರಥೋತ್ಸವ ಮುಂಜಾನೆ 6:30ಕ್ಕೆ ಸ್ವಸ್ಥಾನ ಸೇರಿತು. ಮತ್ತೊಂದೆಡೆ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ರಸದೌತಣ ನೆರೆದಿದ್ದವರನ್ನ ರಂಜಿಸಿತು. ಇನ್ನು ಕೋವಿಡ್ ಕಾರಣದಿಂದ ಸ್ಟಾಲ್ಗಳು, ವಸ್ತು ಪ್ರದರ್ಶನಕ್ಕೆ ಅವಕಾಶ ಇಲ್ಲದಿದ್ದರೂ ಸಾಂಪ್ರದಾಯಿಕ ರಥೋತ್ಸವ ನಡೆದವು. ಇನ್ನು ದೇಗುಲದಲ್ಲಿ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಧರ್ಮಸ್ಥಳ.